ಮಂಗಳೂರಿನ ಬಟ್ಟಗುಡ್ಡೆಯಲ್ಲಿ ನಿನ್ನೆ ರಾತ್ರಿ ಬಲೂನು ಕಾರೊಂದು ಅಪಘಾತಕ್ಕೆ ಒಳಗಾಗಿದ್ದು 3 ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸರ್ಕ್ಯೂಟ್ ಹೌಸ್ ಕಡೆಯಿಂದ ಕೆಳಭಾಗಕ್ಕೆ ಬಿಜೆ ಕಡೆಗೆ ಹೋಗುತ್ತಿದ್ದಾಗ ಅತಿ ವೇಗದಿಂದ ಬಂದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೇರಿ ಬಲಭಾಗಕ್ಕೆ ಹೋಗಿದೆ. ಎಲ್ಇಡಿ ಕಂಬಕ್ಕೆ ಬಡಿದು ಕಂಬ ತುಂಡಾಗಿ ಕೆಳಕ್ಕೆ ಬಿದ್ದಿದೆ. ಅಲ್ಲದೆ ರಸ್ತೆ ಪಕ್ಕದಲ್ಲಿ ಚಾಲಕ ಕಂಟ್ರೋಲ್ ಮಾಡಿ 30 ಅಡಿ ಆಳದ ಪ್ರಪಾತಕ್ಕೆ ಬೀಳುವುದರಿಂದ ಗಿಡಗಂಟಿಗಳ ನಡುವೆ ಸಿಲುಕಿ ಕೊನೆಗೆ ಪಾಯದಿಂದ ತಿರುಗಿ ಪಾರಾಗಿ ನಿಂತಿದೆ. ಒಂದು ವೇಳೆ ಕೆಲ ಭಾಗದ ಪ್ರಪಾತಕ್ಕೆ ಉರುಳಿ ಬೀಳುತ್ತಿದ್ದರೆ ಕಾರಿನಲ್ಲಿದ್ದ 3 ಜೀವ ಕಳೆದುಕೊಳ್ಳುವ ಅಪಾಯ ಇತ್ತು ಎನ್ನಲಾಗಿದೆ. ನಿನ್ನೆ ರಾತ್ರಿ 12:30ಕ್ಕೆ ಈ ದುರಂತ ನಡೆದಿದೆ. ಅಪಘಾತದ ತೀವ್ರತೆಗೆ ಕಾರಿನ ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಕಾರಿನೊಳಗಡೆ ತಿಂಡಿ ಪೊಟ್ಟಣಗಳು ಸಿಕ್ಕಿದ್ದು ಊಟಕ್ಕಾಗಿ ತೆರಳುತ್ತಿದ್ದರೆ ಅಥವಾ ಊಟ ಮಾಡಿ ಮರಳುತ್ತಿದ್ದವರೇ ಅನ್ನೋದು ಗೊತ್ತಾಗಿಲ್ಲ. ಕಾರಿನಲ್ಲಿದ್ದ ಪ್ರಯಾಣಿಕರ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ.